ಲಯನ್ಸ್ ಕ್ಲಬ್ ಮಂಗಳೂರು ಕಾವೇರಿ ಮತ್ತು ಲೂಸಿಸ್ ನಿಟ್ಟಿಂಗ್ ಶಾಪ್ ಇದರ ವತಿಯಿಂದ ನಿಟ್ಟಿಂಗ್ ಫಾರ್ ಇಂಡಿಯನ್ ಸೋಲ್ಜರ್ಸ್ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೊರೆಯುವ ಚಳಿಯ ನಡುವೆಯೂ ದೇಶ ಸೇವೆಯನ್ನು ಮಾಡ್ತಾ ಇರುವ ಸೈನಿಕರಿಗೆ ಉಲನ್ ಶಾಲ್ ಅನ್ನು ನೀಡುವಂತಹ ಮಹತ್ತರ ಕಾರ್ಯಕ್ಕೆ ಮುಂದಾಗಿದೆ. ದೇಶ ಸೇವೆಯನ್ನ ಮಾಡಬೇಕು ಎನ್ನುವ ಉದ್ದೇಶದಿಂದ ಕೊರೆಯುವ ಚಳಿಯನ್ನ ಕೂಡ ಲೆಕ್ಕಿಸದೆ ದೇಶದ ರಕ್ಷಣೆ ಮಾಡುತ್ತಿರುವ ಸೈನಿಕರಿಗೆ ಲಯನ್ಸ್ ಕ್ಲಬ್ ಮಂಗಳೂರು ಕಾವೇರಿ ಮತ್ತು ಲೂಸಿಸ್ ಇದರ ವತಿಯಿಂದ ಉಣ್ಣೆಯ ಹೊದಿಕೆಯನ್ನ ತಯಾರಿಸಿ ನೀಡುವ ಮಹತ್ತರ ಕಾರ್ಯ ಮಾಡುತ್ತಿದೆ. ಕೆಲವು ಮಹಿಳೆಯರು ಸೇರಿಕೊಂಡು ತಮ್ಮ ಬಿಡುವಿನ ಸಮಯದಲ್ಲಿ ಉಣ್ಣೆಯ ಹೊದಿಕೆಯನ್ನ ನೆಟ್ಟಿಂಗ್ ಮಾಡಿ ಸೈನಿಕರಿಗೆ ನೀಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಲಯನ್ಸ್ ಕ್ಲಬ್ ಮಂಗಳೂರು ಕಾವೇರಿ ಅಧ್ಯಕ್ಷರಾದ ಡಾಕ್ಟರ್ ಕಲ್ಪನಾ ಅಶ್ವಕ್ ಅವರು ಮಾತನಾಡಿ, ಅತಿ ಹೆಚ್ಚು ಚಳಿ ಇರುವ ಪ್ರದೇಶದಲ್ಲಿ ಇರುವ ಸೈನಿಕರಿಗೆ 5 ಫೀಟ್ ಅಥವಾ 7 ಫೀಟ್ನ ಶಾಲುಗಳನ್ನು ನಾವೇ ಹೊಲಿದುಕೊಡುವುದು ನಮ್ಮ ಉದ್ದೇಶ ಎಂದು ಯೋಜನೆಯ ಕುರಿತು ಮಾಹಿತಿ ನೀಡಿದರು. What we are trying to do is to do some sort of service with whatever resources available to us. So it's a little difficult. Everybody cannot pour in money or anything like that, but we try to do our best. So in this project ನಾವು ಎಂತ ಮಾಡ್ತಿದ್ದೆ ಅಂದರೆ, ಸೋಲ್ಜರ್ಸ್ ಅವರಿಗೆ ಯಾರು ವೆರಿ ಕೋಲ್ಡ್ ರೀಜನಲ್ಲಿ ಇದ್ದಾರೆ, ಫಾರ್ ಎಕ್ಸಾಂಪಲ್ ಲಡಾಖ್ ರೀಜನ್, ಅವರಿಗೆ ನಾವು ಶಾಲ್ಸ್, ಇದರ್ 5 ಫೀಟ್ ಶಾಲ್ಸ್ ಇಲ್ಲದ್ರೆ 7 ಫೀಟ್ ಶಾಲ್ಸ್ ನಿಟ್ ಮಾಡೋದು, ನಾವೇ ನಿಟ್ ಮಾಡೋದು. ಬಳಿಕ ಲೂಸಿಸ್ ನಿಟ್ಟಿಂಗ್ ಶಾಪ್ನ ಮಾಲಕರಾದ ಸಿಸಿಲಿಯಾ ಶ್ರೇಷ್ಠ ಅವರು ಮಾತನಾಡಿ, ಹೊಲಿಗೆ ಮಾಡುವುದು ನನಗೆ ಪ್ರಿಯವಾದ ಕೆಲಸ. ನಮ್ಮ ಸೈನಿಕರಿಗಾಗಿ ಹೊಲಿಗೆ ಮಾಡಿಕೊಡುವುದರಲ್ಲಿ ಅಪಾರ ಸಂತೋಷ ಮತ್ತು ನೆಮ್ಮದಿ ಇದೆ. ನನಗೆ ಈ ಕೆಲಸದಲ್ಲಿ ನನ್ನ ವಿದ್ಯಾರ್ಥಿಗಳು ಮತ್ತು ಲಯನ್ಸ್ ಕ್ಲಬ್ ಮಂಗಳೂರು ಕಾವೇರಿಯ ಸದಸ್ಯರು ಸಹಕರಿಸುತ್ತಿದ್ದಾರೆ ಎಂದು ಹೇಳಿದರು. I was introduced to this project by my niece Carmen Saldana, and this is very close to my heart. I love knitting, and the armed forces are very close to my heart because my father and 2 brothers, one of whose daughters here, served in the armed forces. So knitting is also a very therapeutic practice. It eases anxiety, depression. It makes you happy. With a string and 2 needles you can knit something for somebody. And so I'm very happy to be joined by these ladies of Lions Club and my. ಬಳಿಕ ಸೈನಿಕರಿಗಾಗಿ ಶಾಲನ್ನ ತಯಾರಿಸಿದ 10ನೇ ತರಗತಿಯ ಶರಲ್ ಅವರು ಮಾತನಾಡಿ, ನನಗೆ ಈ ಕೆಲಸ ಮಾಡಲು ತುಂಬಾ ಸಂತೋಷವಾಗ್ತಾ ಇದೆ. ಸೈನಿಕರಿಗಾಗಿ ಶಾಲನ್ನ ಮಾಡಲು ಖುಷಿ ಆಗ್ತಾ ಇದೆ ಎಂದು ಹೇಳಿದ್ರು. It's very easy to learn and it's very fun and love. If you put fun and love in this work, it is going to be very easier. And yeah, I love to learn with Auntie Neela. She's very like a loving person who teaches us and very good teacher. Yeah, we are making for this is making for our soldiers. It is like I have done only 3 now for the just now, and I'm going to make more knitting and learning many things. ಒಟ್ಟಿನಲ್ಲಿ ಈಗಾಗಲೇ ಮಂಗಳೂರಿನ ರೊಸಾರಿಯೋ ಚರ್ಚಿನ ಎದುರುಗಡೆ ಇರುವ ಲೂಸಿಸ್ ನಿಟ್ಟಿಂಗ್ ಶಾಪ್ನಲ್ಲಿ ಸುಮಾರು 25ರಷ್ಟು ಶಾಲ್ಗಳನ್ನು ತಯಾರಿಸಿದ್ದು 150 ಶಾಲ್ಗಳನ್ನು ತಯಾರಿಸಿಕೊಡುವ ಉದ್ದೇಶವನ್ನ ಹೊಂದಿದ್ದಾರೆ. ಫೆಬ್ರವರಿ 27ರ ಒಳಗೆ ಇದನ್ನು ಸೈನಿಕರಿಗೆ ತಲುಪಿಸುವ ತಯಾರಿಯನ್ನ ಮಹಿಳೆಯರ ತಂಡ ಮುಂದಾಗಿದ್ದು, ದೇಶಕ್ಕೆ ಅಥವಾ ದೇಶದ ಸೈನಿಕರಿಗೆ ನೆರವಾಗಬೇಕು ಎನ್ನುವ ಇವರ ಉತ್ತಮ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ಇವರೊಡನೆ ಕೈ ಜೋಡಿಸುವಂತಾಗಲಿ ಎನ್ನುವುದೇ B4 ನ್ಯೂಸ್ನ ಆಶಯ. ಪವನ್
ಕಾಜಮಡ್ಕ ವಿ4 ನ್ಯೂಸ್ ಮಂಗಳೂರು.